ಯುದ್ಧದಲ್ಲಿ ಸೋಲಿಸಿ ಓಡಿ ಹೋಗಿದ್ದಾರೆ. ತಡ ಮಾಡುವುದಲ್ಲ, ಆದಷ್ಟು ಬೇಗ ಸ್ವರ್ಗದ ಸಿಂಹಾಸನ ವಹಿಸಿಕೊಂಡು ಬಂದಿದ್ದಿ. ನಿನ್ನ ಹೆಸರೇನು? ಅಷ್ಟು ಮಾತ್ರವಲ್ಲ, ವಿಶೇಷವಾದ ರೆಕ್ಕೆಗಳನ್ನು ಯೋಗ್ಯತೆ ಎಂಬುದು ಬೇಕಾಗ್ತದೆ. ಯಾರಿಗೆ? ಈ ಕಾಲಕ್ಕೆ ಪಾತಾಳ ಹೋಗ್ತಿರ್ಬೇಕಂತಹ ನೀನು ದೇವಲೋಕವನ್ನು ಹೇಳಿದೀಯ. ಯೋಗ್ಯತೆಯನ್ನು ಸಾರಿದ್ದೇನೆ. ದೇವೇಂದ್ರನ್ನು ಸಮರದ ಮೂಲಕ ಬಡಿದೋಡಿಸಿ ಹಾಗೆ 4 ಗದ್ದುಗೆ ಬಿಟ್ಟುಕೊಟ್ಟಿದ್ದೀಯ. ಈ ಕಾಲಕ್ಕೆ ನೀನು ಪ್ರಶ್ನಿಸುವುದಕ್ಕೆ ಬನ್ನವ ಸಾಮಾನ್ಯವಾಗಿ
ಬಂದಿದ್ದೇನೆ. ಹೌದಾ? ಸಾರಿ ಹೇಳ್ತಾ ಇದ್ದೇನೆ, ಹಾ. ಬದುಕುವ ಅವಕಾಶ ಇರೋಗಿಲ್ಲ. ಏನಪ್ಪ?